ಯುವತಿಗೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಉಡುಪಿಯಲ್ಲಿ ಕೇಳಿಬಂದಿದೆ. ಅಪಘಾತ ಪ್ರಕರಣವೊಂದರಲ್ಲಿ ಸಂತ್ರಸ್ತನಿಗೆ ಪರಿಹಾರ ನೀಡಲು ನ್ಯಾಯಾಲಯ ಆದೇಶಿಸಿದ್ದು ಆರೋಪಿಯನ್ನ ವಶಕ್ಕೆ ಪಡೆಯಲು ತೆರಳಿದಾಗ ಈ ಘಟನೆ ನಡೆದಿದೆ. ಈ ಹಲ್ಲೆ ಪ್ರಕರಣದ ಸತ್ಯಾಸತ್ಯತೆಯ ಕುರಿತು ವಿಮರ್ಶೆ ನಡೀತಾ ಇದ್ದು, ಈ ನಡುವೆ ಬಿಲ್ಲವ ಸಮುದಾಯ ಈ ಪ್ರಕರಣವನ್ನ ಹೋರಾಟವಾಗಿ ತೆಗೆದುಕೊಂಡಿದೆ. ಆಸ್ಪತ್ರೆಗೆ ದಾಖಲಾಗಿರುವ ಈ ಯುವತಿ ಹೆಸರು ಅಕ್ಷತಾ ಪೂಜಾರಿ. ಈಕೆ ಬ್ರಹ್ಮಾವರ ಠಾಣಾ ವ್ಯಾಪ್ತಿಯ ಉಪ್ಪೂರು ನಿವಾಸಿ. ಬೆಳಗಿನ ಜಾವ 4 ಗಂಟೆಗೆ ಬಂದು ಬ್ರಹ್ಮಾವರ ಪೊಲೀಸರು ತನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಈಕೆ ಆರೋಪಿಸ್ತಾ ಇದ್ದಾರೆ. ಇಷ್ಟಕ್ಕೂ ಇದೊಂದು ಅಪಘಾತ ಪ್ರಕರಣದಲ್ಲಿ ಪರಿಹಾರ ನೀಡುವ ಕೇಸ್. 2014ರಲ್ಲಿ ದೇವೇಂದ್ರ ಸುವರ್ಣ ಎಂಬುವರಿಗೆ ಬೈಕ್ ತಾಗಿಸಿ ಆಶಿಕ್ ಅಪಘಾತ ನಡೆಸಿದ್ದ. ಸುದೀರ್ಘ ಕಾಲ ವಿಚಾರಣೆ ನಡೆದು ಶಾಶ್ವತ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವ ದೇವೇಂದ್ರ ಅವರಿಗೆ 25 ಲಕ್ಷ ಪರಿಹಾರ ನೀಡಬೇಕೆಂದು ನ್ಯಾಯಾಲಯ ಆದೇಶಿಸಿದೆ. ಪರಿಹಾರ ನೀಡದೆ ತಲೆಮರೆಸಿಕೊಂಡಿರುವ ಆಶಿಕ್ಗಾಗಿ ಪೊಲೀಸರು ಹಲವಾರು ಬಾರಿ ಹುಡುಕಾಟ ನಡೆಸಿದ್ರು. ಆತ ಉಪ್ಪೂರಿನಲ್ಲಿರುವ ಅಜ್ಜಿಯ ಮನೆಯಲ್ಲಿ ಇದ್ದಾನೆ ಎಂಬ ಲೊಕೇಶನ್ ಆಧಾರದಲ್ಲಿ ಮುಂಜಾನೆ 4 ಗಂಟೆ ಅಂದ್ರೆ ಬೆಳಿಗ್ಗೆ 4 ಗಂಟೆಗೆ ದಾಳಿ ನಡೆಸಿದ್ರು. ಪೊಲೀಸರು ಹೇಳುವ ಪ್ರಕಾರ ನ್ಯಾಯಾಲಯದ ಆದೇಶದಂತೆ ಕೋರ್ಟ್ ಅಮೀನ್ರನ್ನ ಕೂಡ ಜೊತೆಗೆ ಕರೆದೊಯ್ದಿದ್ರಂತೆ. ಈ ದಾಳಿಯ ವೇಳೆ ತನ್ನ ಮೇಲೆ ಹಲ್ಲೆಯಾಗಿದೆ ಎಂದು ಆಶಿಕ್ನ ಸಹೋದರ ಸಂಬಂಧಿ ಅಕ್ಷತಾ ಪೂಜಾರಿ ಆರೋಪಿಸ್ತಾ ಇದ್ದಾರೆ. 10 ತಾರೀಕಿಗೆ ಬೆಳಿಗ್ಗೆ 4 ಗಂಟೆಗೆ ನಾನು, ನನ್ನ ಅಮ್ಮ ಮತ್ತು ಅಜ್ಜ ಇರೋದು ಮನೆಯಲ್ಲಿ. ಒಂದು 5 ಜನ ಬಂದಿದ್ದರು. ಜೋರಾಗಿ ಬಾಗಿಲು ಬಡ್ತಿದ್ರು. ಅಂದರೆ ಎಷ್ಟು ಜನ ಬಂದಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಜೋರು ಬಾಗಿಲು ಬಡಿತಿದ್ರು. ಆಗ ನನ್ನ ಅಮ್ಮ ಎಬ್ಸಿದ್ರು ನನ್ನನ್ನು. ಆಗ ನಾನು ಎದ್ದೆ. ನಮಗೆ ತುಂಬ ಹೆದರಿಕೆ ಆಯಿತು ಬಾಗಿಲು ತೆಗಿಲಿಕ್ಕೆ. ಅಮ್ಮ ಕಿಟಕಿಯಲ್ಲಿ ನೋಡಿದ್ರು ಯಾರಂತ. ಆಗ ಪೊಲೀಸು ಬಾಗಿಲು ತೆಗೀರಿ ಹಾಗೆಲ್ಲ ಹೇಳಿದರು. ಅಮ್ಮ ಮೆಲ್ಲ ಬಾಗಿಲು ತೆಗೆದು ಅವರು ಒಳಗೆ ಬಂದು ರೂಮೆಲ್ಲ ಹುಡ್ತಾ ಇದ್ದಾರೆ. ಯಾರು ನೋಡ್ತಿದ್ರಿ ಕೇಳಿದರೆ ಆಶಿಕ್ ಎಲ್ಲಿದ್ದೀರಾ ಹಾಗೆಲ್ಲ ಕೇಳಿದ್ರು. ನನ್ನ ದೊಡ್ಡಮ್ಮನ ಮಗ ಅವ್ರು ಮಲ್ಪೆಲ್ಲಿರೋದು, ಅಲ್ಲಿದ್ದಾರೆ ಅಂತ ಹೇಳಿದ್ವಾ. ಇಲ್ಲೆಲ್ಲ ಬರುವುದಿಲ್ಲ ಸರ್, ಇಲ್ಲ ನಿಜ ಹೇಳಿ ಹಾಗೆಲ್ಲ ಹೆದರಿಸಿದ್ರು ನಮ್ಮ. ಅದರಲ್ಲಿ ದೇವೇಂದ್ರ ಅನ್ನುವರು ನನ್ನ ಕೈ ಹೀಗೆ ಎಳೆದು ಒಂದೇ ಸಲ ದೂಡಿದ್ರಾ. ನಾನು ಕೆಳಗಡೆ ಬಿದ್ದೆ. ಸರ್ ಹೀಗೆಲ್ಲ ಯಾಕೆ ಮಾಡ್ತೀರಿ, ಕೋರ್ಟ್ ವಾರೆಂಟ್ ಇಲ್ಲದೆ ನಿಮ್ಗೆ ಬರಲಿಕ್ಕೆ ಆ ಥರ ಎಲ್ಲ ರೈಟ್ಸ್ ಇಲ್ಲಲ್ಲ ಸರ್. ಇಲ್ಲ ನಾವು ಬರ್ತೇವೆ, ದಿನ ಹುಡ್ತೇವೆ, ಬಂದು ಇದೇ ಟೈಮಿಗೆ ಬರ್ತೇವೆ, ಮತ್ತು ಅವ್ರು ಸಿಗಲಿ ಅಂದರೆ ನಿಮ್ಮನ್ನು ಬಿಡುವುದೇ ಇಲ್ಲ ಅಂತೆಲ್ಲ ಹೆದರಿಸಿ ಹೋಗಿದ್ರು. ಮತ್ತು ನಾವು ಅದೇ ಕಂಪ್ಲೇಂಟ್ ಕೊಡಲಿಕ್ಕೆಲ್ಲ ಹೋದ್ವಿ ಬ್ರಹ್ಮವರಕ್ಕೆ. ಅಲ್ಲಿ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಇಲ್ಲಿ ಸ್ಟೇಟ್ಮೆಂಟ್ ತೊಗೊಳ್ಳಿಕ್ಕೂ ಬಂದಿದ್ದರು, ಆದರೆ ಅವರು FIR ಮಾಡಲಿಲ್ಲ. ನನ್ನ ಮೇಲೆ FIR ಮಾಡಿಟ್ಟಿದ್ದಾರೆ, ನಾನು ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದೇನೆ. ಅದೇ ನಂಗೊಂದು ನ್ಯಾಯ ಬೇಕಂತ ಕೇಳ್ಕೊಳ್ಳೋದು. ಪೊಲೀಸರು ದಾಳಿ ಮಾಡಿದಾಗ ಕೋರ್ಟ್ ಅಮೀನ್ ಜೊತೆಗೆ ಇರಲಿಲ್ಲ. ಮಹಿಳಾ ಪೊಲೀಸರು ಜೊತೆಗೆ ಇರಲಿಲ್ಲ. ಪೊಲೀಸರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಅಕ್ಷತಾ ಅವರ ಆರೋಪ. ಸದ್ಯ ಆಕೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದರೆ ಪೊಲೀಸರು ತಾವು ಕಾನೂನು ಬದ್ಧವಾಗಿದ್ದೇವೆ ಎಂದು ಹೇಳ್ತಾ ಇದ್ದಾರೆ. ಘಟನೆ ಕುರಿತು ಅಕ್ಷತಾ ಬ್ರಹ್ಮಾವರ ಪೊಲೀಸರಿಗೆ ದೂರು ನೀಡಿದ್ದು FIR ದಾಖಲಿಸಿಲ್ಲ. ಇದು ಬಿಲ್ಲವ ಸಂಘಟನೆಗಳನ್ನ ಕೆರಳಿಸಿದೆ. ತಮ್ಮ ಸಮುದಾಯದ ಯುವತಿಗೆ ಅನ್ಯಾಯ ಆಗ್ತಾ ಇದೆ ಎಂದು ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿರುವ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಪ್ರಕರಣದ ಸತ್ಯಾಸತ್ಯತೆ ಪರಿಶೀಲಿಸ್ತಾ ಇದ್ದಾರೆ. ಈ ನಡುವೆ ಬಿಲ್ಲವ ಮುಖಂಡರು ಸಭೆಗಳನ್ನು ನಡೆಸಿದ್ದು ಅಕ್ಷತಾ ಪೂಜಾರಿ ಪರ ಹೋರಾಟಕ್ಕೆ ಸಿದ್ಧತೆ ಆರಂಭಿಸಿದ್ದಾರೆ. ಕ್ರಮಬದ್ಧವಾಗಿ ಆರೋಪಿಯನ್ನ ಬಂಧಿಸುವುದರ ಬದಲಾಗಿ ಕಾನೂನು ಮೀರಿ ಪೊಲೀಸರು ವರ್ತಿಸಿದ್ದಾರೆ. ಕಾನೂನು ಬಾಹಿರವಾಗಿ ಕೋರ್ಟ್ ಅಮೀನ್ರನ್ನ ಕರೆತರದೆ ದಾಳಿ ಮಾಡಿದ್ದಾರೆ. ಕಾರ್ಯಾಚರಣೆ ನಡೆಸಿದ ಪೊಲೀಸರನ್ನ ಅಮಾನತು ಮಾಡಬೇಕು. ಅಕ್ಷತಾ ನೀಡಿರುವ ದೂರಿನ ಆಧಾರದಲ್ಲಿ FIR ದಾಖಲಿಸಬೇಕು. ಅಕ್ಷತಾ ವಿರುದ್ಧ FIR ದಾಖಲಿಸಿರುವ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಅಕ್ಷತಾ ಪೂಜಾರಿ ಅವರ ಮನೆಗೆ ಪೊಲೀಸರು ಏನು ಅಲ್ಲಿ ದಾಳಿ ಮಾಡಿದ್ದಾರೆ, ಆ ಹೊತ್ತು ಅಲ್ಲಿ ಅವರ ಹೋಗುವಂಥ ಅಧಿಕಾರ ಅವರಿಗೆ ಇತ್ತ ಅಂತ ಹೇಳಿ ಬಗ್ಗೆ. ಯಾಕೆಂತ ಹೇಳಿದರೆ ಇದು ಒಂದು ರಿಕವರಿ ಸೂಟ್ನಲ್ಲಿ ಮಾನ್ಯ ನ್ಯಾಯಾಲಯ ಏನು ಒಂದು ಒಬ್ಬ ವ್ಯಕ್ತಿಗೆ ವಾರೆಂಟ್ ಜಾರಿ ಮಾಡಿದೆ. ಆ ವಾರೆಂಟ್ ಯಾರ ಮೂಲಕ ಜಾರಿ ಮಾಡಬೇಕಂತ ಅದೊಂದು ಕೋರ್ಟ್ ಅಮೀನ್ ಮೂಲಕ ಜಾರಿ ಮಾಡುವಂಥದ್ದು. ಕೋರ್ಟ್ ಅಮೀನ್ರವರು ಇಲ್ಲದೆ ಪೊಲೀಸರವರು ಆ ಸಮಯದಲ್ಲಿ ಬೆಳಿಗ್ಗೆ ಹೇಗೆ ಹೋದ್ರು ಅಂತ ನಮ್ಗೆ ಗೊತ್ತಿಲ್ಲ. ಇವತ್ತು ನಾವು ತಿಳ್ಕೊಂಡಾಗೆ ಅಲ್ಲಿ ಕೋರ್ಟ್ ಅಮೀನೇ ಇರಲಿಲ್ಲ ಅಂತೆ. ಒಬ್ಬ ಪೊಲೀಸರು ಮತ್ತು ಬೇರೆ ವ್ಯಕ್ತಿಗಳು ಆ ಮನೆಗೆ, ಅದು ಕೂಡ ಆ ವ್ಯಕ್ತಿಗೆ ಆ ಮನೆಗೆ ಏನು ಹೋಗಿದ್ದಾರೆ ಅಕ್ಷತಾ ಪೂಜಾರಿ ಅವರ ಮನೆಗೆ, ಆ ಒಂದು ಅವರಿಗೇನು ಸಂಬಂಧ ಇಲ್ಲ, ಆ ಪ್ರಕರಣಕ್ಕೂ ಅದಕ್ಕೂ ಏನು ಸಂಬಂಧನೇ ಇಲ್ಲ. ಬ್ರಹ್ಮಾವರ ಪೊಲೀಸ್ ಠಾಣೆಯವರು ಬಂದು ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ, ಆದರೆ FIR ಮಾಡಲಿಲ್ಲ. ಅದು ಕೂಡ ಆ ಸಮಯದಲ್ಲಿ ಅವರು 5 ಮಂದಿ ಪುರುಷರು ಹೋಗಿದ್ದಾರಂತೆ ಅವರ ಮನೆಯವರು ಹೇಳ್ತಾರೆ. ಆದರೆ ಇವರು ಒಬ್ಬ ಕ್ರಿಯೇಟ್ ಮಾಡಿ ಒಂದು ಹೆಣ್ಣು ಪೇದೆ ಇದ್ದರು ಅಂತೇಳಿ. ಹೆಣ್ಣು ಪೇದೆ ಅಲ್ಲಿ ಇರಲೇ ಇಲ್ಲ. ಅಲ್ಲಿ ಆ ಠಾಣಾಧಿಕಾರಿಯರು ಇರ್ಬೋದು ಅಥವಾ ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಅವರನ್ನು ತಕ್ಷಣ ಅವರನ್ನು ಸಸ್ಪೆಂಡ್ ಮಾಡಬೇಕು. ಹಾಗೆ ಅಕ್ಷತಾ ಪೂಜಾರಿಯ ಒಂದು ಏನು ಹೇಳಿಕೆ ಇದೆ ಅದರ ಬಗ್ಗೆ FIR ಆಗಬೇಕು. ಇದು ನಮ್ಮ ಬೇಡಿಕೆ. ಇದು ಆಗದಿದ್ದರೆ ನಾಳೆ ಪ್ರತಿಭಟನೆ ಮಾಡ್ತೇವೆ ನಾವು. ಆದರೆ ಅಪಘಾತ ಪ್ರಕರಣದ ಸಂತ್ರಸ್ತ ದೇವೇಂದ್ರ ಸುವರ್ಣ ಪೊಲೀಸರ ಕ್ರಮವನ್ನ ಸ್ವಾಗತಿಸಿದ್ದಾರೆ ಮತ್ತು ತನಗೆ ನ್ಯಾಯ ಬೇಕು ಎಂದು ಒತ್ತಾಯಿಸ್ತಾ ಇದ್ದಾರೆ. 7 ವರ್ಷ ಕೋರ್ಟ್ನಲ್ಲಿ ತನಿಖೆ ಮಾಡಿ ಆದೇಶ ಆಗಿತ್ತು. ಟೋಟಲ್ 25 ಲಕ್ಷ ಹಣ RC ಓನರ್ ಮತ್ತು ಗಾಡಿ ಡ್ರೈವರ್ ಕೊಡಬೇಕಂತೇಳಿ ಆದೇಶ ಆಗಿ 1 ವರ್ಷದ ನಂತರ ಎಕ್ಸಿಕ್ಯೂಷನ್ ಕೇಸ್ನಲ್ಲಿ ಅವರಿಬ್ಬರಿಗೂ ಅರೆಸ್ಟ್ ಆರ್ಡರ್ ಆಗಿತ್ತು. 2 ವ್ಯಕ್ತಿಗಳು ಸಿಗ್ತಾ ಇಲ್ಲ. ಇದು ಪದೇ ಪದೇ ಕೋರ್ಟ್ ಅಮೀನರಿಗೂ ಸಿಗದೇ ಇರುವುದರಿಂದ ಪೊಲೀಸರಿಗೂ ಕೂಡ ಕೊಟ್ಟರು.
ಪೊಲೀಸರಾದ ಮೇಲೆ ಮೊನ್ನೆ ಕೂಡ ಮಾನ್ಯ ನ್ಯಾಯಾಧೀಶರು ಕೂಡ ನೋಡಿಯಪ್ಪ ನೀವು ಕೂಡ ಹೋಗಬೇಕು ಈ ಕೇಸಲ್ಲಿ, ಆ ವ್ಯಕ್ತಿಯನ್ನು ಹಿಡಿಯೋದಕ್ಕೆ ನೀವು ಕೂಡ ಪ್ರಯತ್ನ ಮಾಡಬೇಕಂತೇಳಿ ಹೇಳಿದ್ದಾರೆ. ಹಾಗೆ ಅವನ ಮನೆಗೆ ನಾವು ಪೊಲೀಸರು ನಾವು ಅಮೀನರೆಲ್ಲ ಪದೇ ಪದೇ ಹೋಗಿದ್ದೆವು, ಸಿಗ್ತಾ ಇಲ್ಲ. ಸಿಗದೇ ಇರುವ ಕಾರಣದಿಂದ ಪೊಲೀಸರಿಗೂ ಸಾಕಾಗಿದೆ. ಅವರು ಮೊಬೈಲ್ ಲೊಕೇಶನ್ ಆಧಾರಿತ ಮೇಲೆ ಉಪ್ಪೂರು ಕಡೆ ಹೋಗಿದ್ದಾರೆ ಬೆಳಗಿನ ಸಮಯ. ಅಲ್ಲಿ ಪೊಲೀಸರು ಯಾವುದೇ ಅಥವಾ ನಾನು ಕೂಡ ಯಾವುದೇ ದುರುದ್ದೇಶವಾಗಿ ಹೊರಟಿಲ್ಲ, ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ, ಯಾವುದೇ ರೀತಿ ಸಮಸ್ಯೆ ಮಾಡಿಲ್ಲ. ನಮಗೆ ಆದ ಅನ್ಯಾಯಕ್ಕೆ ಅವರನ್ನು ನ್ಯಾಯಾಲಯಕ್ಕೆ ಹಿಡಿದು ಕೊಡುವ ಉದ್ದೇಶದಿಂದ ಹೊರಟಿದ್ದೇವೆ ಅಷ್ಟೇ, ಬಿಟ್ಟರೆ ಬೇರೆ ಯಾವುದೇ ದುರುದ್ದೇಶ ಇಲ್ಲ. 11 ವರ್ಷದಿಂದ ಸಾಧಾರಣ 18 ಬಾರಿ ನಾನು ಈ ನನ್ನ ಆರೋಗ್ಯದ ವಿಷಯದಲ್ಲಿ ಇದೇ ಆ್ಯಕ್ಸಿಡೆಂಟ್ ಕೇಸಲ್ಲಿ ದಾಖಲಾಗಿದ್ದೇನೆ. ಈಗ ಕೂಡ ನನಗೆ MRI ಮಾಡಿದರೂ ತಲೆಯದ್ದು ಏನಾಗಿದೆ ಅನ್ನೋದು ಬರ್ತದೆ, ಹಾಗೆ ಬೆನ್ನಿನ ಭಾಗ ಏನಾಗಿದೆ ಅನ್ನೋದು ಈಗ ಕೂಡ MRI ಮಾಡಿದರೆ ಡಾಕ್ಟ್ರು ರಿಪೋರ್ಟ್ ಕೊಡ್ತಾರೆ ಏನಾಗಿದೆ ಅಂತೇಳಿ. ಈ ಪ್ರಕರಣದಲ್ಲಿ ನನ್ನ ಎದುರುದಾರರು ಏನು ಆರೋಪ ಮಾಡ್ತಾ ಇದ್ದಾರೆ ಅವ್ರಿಗೂ ನ್ಯಾಯ ಕೊಡಿಸಿ, ಹಾಗೆ ನನಗೂ ಕೂಡ ಏನು ಅನ್ಯಾಯ ಆಗಿದೆ ನನಗೂ ಕೂಡ ನ್ಯಾಯ ಕೊಡಿಸಿ ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ.